ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಚುನಾವಣೆಯು ಡಿಸೆಂಬರ್ 8ರಂದು ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆಗಳ ವಠಾರದಲ್ಲಿ ನಡೆಯಲಿದೆ. ಪ್ರಸ್ತುತ ಅಧ್ಯಕ್ಷನಾಗಿರುವ ನನ್ನ ತೇಜೋವಧೆ ಮಾಡಬೇಕು, ಮಾಡ್ತಾ ಇರುವ ಸೇವಾ ಕಾರ್ಯಗಳಿಗೆ ಅಡ್ಡಿ ಆತಂಕವನ್ನು ಒಡ್ಡಬೇಕು ಎಂಬ ಉದ್ದೇಶದಿಂದ ನನ್ನ ಎದುರಿಗೆ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಎಂದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸ್ತುತ ಅವಧಿಗೆ ಸಂಘದ ಅಧ್ಯಕ್ಷ ಸ್ಥಾನವನ್ನು ಮತ್ತು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂತೆ ಅನೇಕ ಗಣ್ಯರನ್ನು ಸಂಪರ್ಕ ಮಾಡಿದ್ದ. ಆದರೆ ಅವರ ಕಾರ್ಯಕ್ಷೇತ್ರದ ಒತ್ತಡದಿಂದ ಯಾರೂ ಒಪ್ಪಿಕೊಂಡಿಲ್ಲ. ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದ ಅಭ್ಯರ್ಥಿಯು ಸಿಗದಿದ್ದ ಕಾರಣ ಪುನಃ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿದರು. ನಂತರದ ಮೀಟಿಂಗ್ ಎಲ್ಲ ಹೆಚ್ಚಿನ ಸದಸ್ಯರು ನೀವೇ ಇದ್ದು ನೀವು ಮುಂದೆ ಹೋಗಿದ್ದೀರಿ, ಕಟ್ಟಡ ಮುಗಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ. ಸರಿ, ಹಾಗಾದರೆ ಒಂದು ಮಾತು ಆವಾಗ ಹೇಳಿದೆ, ಚುನಾವಣೆ ಬಿದ್ದರೆ ನಾನು ಬರುವುದಿಲ್ಲ, ಎಲ್ಲ ಕಡೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗುತ್ತದೆ ಸರಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿ ಎಲ್ಲಿಯೂ ಚುನಾವಣೆ ಇಲ್ಲ ನಾವು ಅಂತ ಮುಂದುವರಿತಾ ಇದ್ದೆ. ಚುನಾವಣೆ ವಿಷಯ ಇರಲಿಲ್ಲ. ನಾನು ನಮಗೆ ಚುನಾವಣಾ ಆಯೋಗವನ್ನು ಮಾಡ್ತೇವೆ ನಾವು ಯಾವಾಗಲೂ. ಪ್ರತಿ ಇದಕ್ಕೆ ನಮ್ಮ ಬಯಲಾದಲ್ಲಿ ಒಂದು ಚುನಾವಣೆ ಹಿರಿಯ ವಕೀಲರನ್ನು ಸೇರಿಸ್ಕೊಂಡು ಚುನಾವಣಾ ಆಯೋಗ ಮಾಡಿದ್ದೆವು. ಅವೆಲ್ಲ ಜವಾಬ್ದಾರಿನ ಅವರಿಗೆ ಬಿಟ್ಟುಕೊಟ್ಟ ಮೇಲೆ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಅರ್ಜಿಯಾಗಿದೆ. ಅಷ್ಟೊತ್ತಿನವರೆಗೆ ಇಲ್ಲದ ಸುದ್ದಿ ಇಲ್ಲದವರು ಆಲ್ ಆಫ್ ಎ ಸಡನ್ ನನ್ನೊಟ್ಟಿಗೆ ಭಾರಿ ತುಂಬ ಕಾಲದಿಂದ ಇದ್ದ ವ್ಯಕ್ತಿ. ಇನ್ನು ಬಂಟ್ಸ್ ಸೆಂಟನರಿ ಕನ್ವೆನ್ಷನ್ ಸೆಂಟರ್ ನಿರ್ಮಾಣ ಇನ್ನೂ ಆರಂಭಗೊಂಡಿಲ್ಲ ಎಂದು ಕೇಳಿಬಂದ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಹೊಸ ಕಟ್ಟಡ ಕಟ್ಟಲು 100 ವರ್ಷ ಹಿಂದಿನ ದಾಖಲೆಗಳನ್ನು ಸರಿಪಡಿಸಲು 3 ವರ್ಷಗಳು ಬೇಕಾಗಿವೆ. ಇದೀಗ 7,35,000 ಚದರಡಿ ವಿಸ್ತೀರ್ಣದ 24 ಮಹಡಿಯ ನೀಲನಕಾಶೆಗೆ ಮೂಡ ಅನುಮೋದನೆ ನೀಡಿರುವುದು 2019 ಮಾರ್ಚ್ 16ರಂದು ಹೇಳಿದ್ರು. 2019 ಮಾರ್ಚ್ 16ರಂದು ಅಂತ ಹೇಳಿದ್ರು. ಆದರೆ ನಾವು ಕಟ್ಟಡ ಕಟ್ಟುವ ಪ್ರಕ್ರಿಯೆ ಮುಂದೆ ಹೋದಾಗ ನನ್ನ ಭೂಮಿಯನ್ನು ನಮ್ದು ತಿಳ್ಕೊಂಡದ್ದು 110 ವರ್ಷದ ಹಿಂದೆ. ಈ ದಾಖಲೆಗಳು ಯಾವುದೂ ಸರಿ ಇರಲಿಲ್ಲ. ಕಟ್ಟಡ ಕಟ್ಟಬೇಕಾದ್ರೆ ಎಲ್ಲ ದಾಖಲೆ ಸರಿ ಬೇಕು ನಮಗೆ. ಸೊ ಆ ದಾಖಲೆ ಸರಿ ಮಾಡುವಾಗ ನಮಗೆ ಸಾಧಾರಣ 2 ವರ್ಷ 11 ತಿಂಗಳು ಆಯಿತು ಎಲ್ಲ ದಾಖಲೆಗಳು ಕಟ್ಟಡ ಸರಿ ಮಾಡಲಿಕ್ಕೆ. ಅದು ಆದ ನಂತರ ನಮ್ಮ ಕಟ್ಟಡದ ಲೈಸೆನ್ಸ್ನ ಪ್ರಕ್ರಿಯೆ ಪ್ರಾರಂಭ ಮಾಡುವಾಗ ನಮ್ಮ ಜಾಗ ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಝೋನ್ನಲ್ಲಿತ್ತು. ಆ ಪಬ್ಲಿಕ್ ಸೆಮಿ ಪಬ್ಲಿಕ್ ಝೋನ್ನಲ್ಲಿ ನಮಗೆ ಯಾವುದೇ ಕಟ್ಟಡವನ್ನು ಕಟ್ಟಲಿಕ್ಕೆ ಕಮರ್ಷಿಯಲ್ ಅವಕಾಶ ಇಲ್ಲ. ನಾವು ನಮ್ಮ ಅರ್ಜಿ ಕೊಟ್ಟು ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಝೋನ್ ಚೇಂಜ್ ಮಾಡಲಿಕ್ಕೆ. ಝೋನ್ ಚೇಂಜ್ ಮಾಡುವಂಥ ಪ್ರಕ್ರಿಯೆ ತುಂಬ ಸಮಯ ತೆಗೆದುಕೊಂಡಿದ್ದು. ಆ ಝೋನ್ ಚೇಂಜ್ ಆದಮೇಲೆ ಆ ಝೋನ್ ಚೇಂಜ್ ಇದ್ದು ಆರ್ಡರ್ ಇಲ್ಲಿ. ಇನ್ನು ನನ್ನ ಎದುರಾಳಿ ಅಭ್ಯರ್ಥಿಯು 38 ವರ್ಷಗಳಿಂದ ಸಂಘದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಂಘಕ್ಕೆ ಹಾಗೂ ಇತರ ಯಾವುದೇ ಸಂಸ್ಥೆಗಳಿಗೆ ನೀಡಿದ ಕೊಡುಗೆ ಶೂನ್ಯ ಎಂದು ಅಜಿತ್ ಕುಮಾರ್ ರೈ ಮಾಲಾಡಿ ಆರೋಪಿಸಿದರು. 38 ವರ್ಷದಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಆ ಸಂಘದಲ್ಲಿ 38 ಅಲ್ಲ 100 ವರ್ಷದ ದಾಖಲೆ. ಆ 38 ವರ್ಷದಲ್ಲಿ ಕೋಶಾಧಿಕಾರಿಯಾಗಿದ್ದರು. ಯಾರಂತಾಗಿ ಅದಂತ ಎಲ್ಲರಿಗೂ ಗೊತ್ತುಂಟು. ತಾಲೂಕು ಸಮಿತಿ ನಾನು ಅಧ್ಯಕ್ಷನಾಗಿದ್ದು ತಾಲೂಕು ಸಮಿತಿಯ ಜಿಲ್ಲಾ ಸಮಿತಿಯ ಕನ್ವೀನರ್ ಮಾಡಿದೆ. ಇದೆಲ್ಲ ಆಗಿ 38 ವರ್ಷದಲ್ಲಿ ಒಂದೇ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ಅವರು ಒಂದು ಕ್ವಶನ್ ಕೇಳಲಿಲ್ಲ, ಒಂದು ಸಜೆಷನ್ ಕೊಡಲಿಲ್ಲ, ಒಂದು ಮಾತು ಆಡಿಲ್ಲ. ಮೊನ್ನೆ 6 ವರ್ಷದ ಅವಧಿಯಲ್ಲಿ 24 ಮೀಟಿಂಗ್ನಲ್ಲಿ 3 ಮೀಟಿಂಗ್ಗೆ ಬಂದಿದ್ದಾರೆ. ಅವರ ಜೀವನದಲ್ಲಿ ಈ 38 ವರ್ಷ ಅಂತ ಹೇಳಿದ ಇದರ ಅವಧಿಯಲ್ಲಿ ಅವರು ಮಾಡಿದ್ದೇನು ಸಂಘಕ್ಕೆ ಅಂತ ಕೇಳಿದರೆ ಅವರ ಹತ್ರವೇ ಹೋಗಬೇಕು. ಸಂಘದಲ್ಲಿ ಏನು ಕಾಣುವುದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಂಟರಯಾನೆ ನಾಡವರ ಮಾತೃ ಸಂಘದ ಪದಾಧಿಕಾರಿಗಳಾದ ವಸಂತ್ ಶೆಟ್ಟಿ, ರವೀಂದ್ರನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.